ಮುರುಕಲು ಮನೆಯಲ್ಲಿ ಇವರ ವಾಸ. ಇವರಿಬ್ಬರು ಎಂಡೋ ಪೀಡಿತರಾಗಿದ್ದು ದುಡಿಯಲು ಸಾಧ್ಯವಿಲ್ಲದ ಪರಿಸ್ಥಿತಿ. ಅಸಹಾಯಕ ಸ್ಥಿತಿಯಲ್ಲಿರುವ ಬಡ ಕುಟುಂಬ. ಬೆಳ್ತಂಗಡಿಯ ನಿಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂಜೋಡಿ ಬಳಿ ಬಾರಡ್ಕ ಎಂಬಲ್ಲಿದೆ ಈ ಕುಟುಂಬ. ಇನ್ನು ಈ ಕುಟುಂಬಕ್ಕೆ ಬೇಕಾಗಿದೆ ನೆರವಿನ ಹಸ್ತ. ನಿಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ನೂಜೋಡಿ ಬಳಿಯ ಬಾರ್ದಡ್ಕ ಎಂಬಲ್ಲಿ ಕೃಷ್ಣಪ್ಪ ಬೇಬಿ ದಂಪತಿಗಳ ಕುಟುಂಬ ವಾಸವಾಗಿದ್ದು ಮುರುಕಲು ಮನೆಯಲ್ಲಿ ದಿನ ದುಡಿದಿದ್ದಾರೆ. ಇವರಿಬ್ಬರು ದುಡಿಯಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದು ಎಂಡೋ ಪೀಡಿತರಾಗಿರುವುದರಿಂದ ಇವರಿಗೆ ಬರುವ ₹1,500 ಮಾಸಾಸನದಲ್ಲೇ ಇವರ ಜೀವನ ನಿರ್ವಹಣೆಯಾಗಬೇಕಾಗಿದ್ದು, ಇದರೊಂದಿಗೆ ಇರುವ ಒಬ್ಬಳೆ ಮಗಳನ್ನ ಶಾಲೆಗೆ ಕಳುಹಿಸಬೇಕಾದ ವೆಚ್ಚವನ್ನ ಹೊಂದಿಸಲು ಹರಸಾಹಸ ಪಡುತ್ತಿದ್ದಾರೆ ಈ ಬಡ ಕುಟುಂಬ. ನೋಡಿ, ಕೃಷ್ಣಪ್ಪ ಆಮೇಲೆ ಬೇಬಿ ದಂಪತಿಗಳು ಇವರಂದರೆ ಸುಮಾರು ವರ್ಷದಿಂದ ಇಲ್ಲಿ ವಾಸಿಸ್ತಿದ್ದಾರೆ. ಆದರೆ ಇವರಿಗೆ ಮೂಲ ಸೌಕರ್ಯ ಒಂದು ಇಲ್ಲ ಯಾವುದು ಕೂಡ ಇಲ್ಲಿ. ಅಂದರೆ ಇಲ್ಲಿ ನೋಡಿ, ಮನೆ ನೋಡೋಕೆ ಗೊತ್ತಾಗ್ತದೆ ನೋಡಿ, ಇಲ್ಲಿ ಇವರದ್ದು 3 ಕಾಲ ಮನೆ ಇರುತ್ತೆ. ಈಗ ಬೀಳ್ತದೆ ನಾಳೆ ಬೀಳ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನೋಡಿ. ಅಂದರೆ ಪಂಚಾಯತಿಗೆಲ್ಲ ಇವರು ಅರ್ಜಿ ಕೊಡ್ತಾ ಇದ್ದಾರೆ. ಅಂದರೆ ಮನೆ ಕಟ್ಟಬೇಕು, ಆಟಿಗೆ ಸೋಡಬೇಕು ಅಂತೇಳಿ ಅರ್ಜಿ ಕೊಡ್ತಾ ಇದ್ದಾರೆ. ಆದರೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದರೆ ನೋಡಿ, ಈಗ ಪಂಚಾಂಗ ನೋಡಿ ಅಲ್ಲಿ ಇದು ಮಾಡಿದ್ದಾರೆ. ಪಂಚಾಂಗ ಮಾಡಿ ಆಮೇಲೆ 2 ತಿಂಗಳಾಯಿತು, ಇಷ್ಟಕ್ಕೆ ಒಂದು ಸ್ಯಾಂಕ್ಷನ್ ಮಾಡಲಿಲ್ಲ. ಅಂದರೆ ಇವರಿಗೆ ಉದ್ಯೋಗತ್ರಿಂದ ಸಹ ಬರ್ತಾ ಇಲ್ಲ. ಅದಲ್ಲಿ ಮತ್ತೆ ಬದಲಾಗಿ ಇವರು ಮೊದಲು ಅಂಗವಿಕಲರು ಅಷ್ಟೇ. ಇಬ್ಬರು ಕೂಡ ಅಂಗವಿಕಲರು. ಅಂದರೆ ಒಂದು ದಿನ ಏನಾದರೂ ಹಾಸಿಗೆ ಹಿಡಿದ ಇದು ಹುಷಾರಿಲ್ಲದಿದ್ದರೆ ಹಾಸಿಗೆ ಹಿಡಿದ್ರೇನು ಒಂದು ಹೊತ್ತಿನ ಊಟಕ್ಕೆ ಇವರಿಗೆ ಗತಿಲ್ಲದಾಗೆ ಆಗ್ತದೆ. ಇವರಿಗೆ ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೇವೆ ನಾವು. ತಾಲೂಕು ಪಂಚಾಯತಿ ಇವರಿಗೆ ಇದಂದರೆ ಮೊನ್ನೆ ಹೇಳಿದ್ದಾರೆ ಹೋಗಿ. ಆದರೆ ಬರ್ತಾರೆ ಒಮ್ಮೆ ಬರ್ತಾರೆ, ಆಮೇಲೆ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ, ಆಮೇಲೆ ಮತ್ತೆ ತಿರುಗಿ ಬರೋದಿಲ್ಲ. ಇರಲಿ ಮೊನ್ನೆ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಬಂದಿದ್ರು, ಆಮೇಲೆ ಬಜರಂಗರ ಸಂಚಾಲಕರು ಕೂಡ ಬಂದಿದ್ರು ಮೊನ್ನೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಶಾಸಕರು ಕೂಡ ಹಲವಾರು ಭರವಸೆಗಳನ್ನ ನೀಡುತ್ತಾ ಬಂದಿದ್ದು 15 ವರ್ಷಗಳಿಂದ ಈ ಕುಟುಂಬ ಭರವಸೆಯ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಯಾವೊಬ್ಬ ಜನಪ್ರತಿನಿಧಿಯೂ ಇವರ ನೆರವಿಗೆ ಬಂದಿಲ್ಲದಿರುವುದು ಜನಪ್ರತಿನಿಧಿಗಳಿಗೆ ನಾಚಿಕೆಗೇಡು. ಜನಪ್ರತಿನಿಧಿಗಳ ಭರವಸೆಯನ್ನ ನಂಬಿ ಮನೆ ಕಟ್ಟಲು ಬರೆದಿಗಿದು ಪಂಚಾಂಗ ನಿರ್ಮಿಸಿದ್ರೂ ಉದ್ಯೋಗ ಖಾತರಿಯ ಹಣವೂ ಇಲ್ಲ. ಇನ್ನೊಂದೆಡೆ ಮನೆ ನಿರ್ಮಾಣಕ್ಕೂ ಹಣ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಕೇಳಿದ್ರೆ ಹಣ ಬಿಡುಗಡೆಯಾಗಿದೆ, ಬ್ಯಾಂಕಿಗೆ ಹೋಗಿ ಅನ್ನುವ ಉತ್ತರ ಒಂದೆಡೆಯಾದ್ರೆ, ಬ್ಯಾಂಕಿಗೆ ಹಲವಾರು ಬಾರಿ ಹೋದ್ರೂ ಹಣ ಬಂದಿಲ್ಲವೆನ್ನುವ ಉತ್ತರ ಬ್ಯಾಂಕಿನವರದ್ದು. ಇಲ್ಲಿಗೆ ಕೇಳ್ತಾ ಅಂಕಲ್ ಈ ಪಂಚಾಯತ್ ಹೋಗ್ತು ನಿಡ್ಲೆ ಗ್ರಾಮ ಪಂಚಾಯತ್ ಕೇಳಿನಾಗ ಹೊರಗೆ ಅರ್ಜಿ ಮಾಡ್ತು ಕೇಳಿನಾಗಲ್ಲ ನಿಗ್ಲೆ ಬತ್ತಿ ಹಿಂದೆ ಅಂಡೇರು ಪೆರ್ಪ ಬತ್ತನಾಗ 20 ದಿನ ಕಟ್ಟದ ಆಡುದು ಅಂಡೇರು ಬುಕ್ಕಳಂಗಲ್ಲ ಇಲ್ಲಿ ಪಂಚಾಂಗ ಅಂತ ಮಾಡ್ತಾ ಕಟ್ಟದಾನಾಗಲ್ಲ ಅವೇ ಐತೆ ಇನ್ನೂ ಆನಿ ಓಟು ದುಂಬೆ ಅಂಕಲ್ ಇಲ್ಲು ಅಂತ ಆತಂಡು ಇನ್ನೂ ಉಟ್ಟಲ್ಲ ಎಂಕ್ಲೆ ದಾಯ್ತು ಸೌಕರ್ಯ ಸಿಗುತ್ತೆ ಈನಕ್ಕೆ ಪತ್ನೇ ಹೊರಲಕ್ಕೆ ಏನು ಆತನ ಮಾಂತ ಇರಲ್ಲ ಎಂಕಲ ಸಾಸ ಕೇಟ ಹೊತ್ತಿಗೆ ಅಂತ అయినట్టు అయితే జనకులు అంత బర్పతి ఇడి మాత్రం సుమారు జనం ఎంకలే దాని సౌకర్యాలు ఇద్ది అంటది అన్నిటికి పోనక నీరు బలే అనుకున్నాతనే ఇద్దింది అంటున్నా అడగండి వాపస్ పోలేదు పిడ్డెలో అన్నంకల్ లంచారు పోలేదు దుమ్మత పిడ్డి ఎత్తిన రంచనండి ದುಡ್ಡು ವರ್ನ ಏನು ಪನ್ಪುಜನ ಅಂಕಲ್ ಗೊತ್ತಿದ್ದೆ ಅಂಕಲ್ ಹಂಚಿ ಹೋಯಿಟ್ಟು ಅಂತ ನೀರು ತೋಡಫುಣ್ಣು ಅವಳು ಪಂಚಾಯತ್ ಲಂಚನೆ ಈಗಲೂ ಹೋಗ್ಲೇಂದು ಅಂಕಲ್ ಫೋನ್ ಅಂತ ಫೋನ್ ಜಾವತುಂಡ ಏತಿ ಅಂಕಲ್ ಮುಚ್ಚಿ ಸತ್ತಿ ಹೋಯಿಂದ ಲೆಕ್ಕ ಇದೆಯಾ ಅದಕ್ಕೆ ದುಡ್ಡು ವರ್ನಾಗ ಬಾಡಿಗೆ ಹೊರತು ಓಡು. ಇವೆಲ್ಲದರ ನಡುವೆ ಗ್ರಾಮ ಪಂಚಾಯತ್ ಹಾಗೂ ಬ್ಯಾಂಕಿಗೆ ಹೋಗಿ ಬಂದು ಈ ಕುಟುಂಬ ಮತ್ತಷ್ಟು ಕಂಗಾಲಾಗಿದೆ. ಈ ನಡುವೆ ತೀವ್ರ ಅನಾರೋಗ್ಯ ಪೀಡಿತವಾದ ಸಂದರ್ಭದಲ್ಲಿ ಮಲೆಕುಡಿಯ ಸಂಘಟನೆಗಳು ₹5,000 ನೆರವು ನೀಡಿದ್ದು ಬಿಟ್ರೆ ಯಾವೊಬ್ಬ ಜನಪ್ರತಿನಿಧಿಯೂ ತಮ್ಮ ನೆರವಿಗೆ ಬಂದಿಲ್ಲ ಎಂದು ಈ ಬಡ ಕುಟುಂಬ ಮಾಧ್ಯಮದ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಎಂಗ್ಲೆ ವ್ಯಾಪಾರ ಈ ಜಾಗ ಇಂಚೇನೆ ಹಣ ಇರ್ತವೆ ಉಂಟು ಕೈಗ ಬೆನೇರಾಬಜಿ ಬೇರೆ ಬೇರೆ ಇರ್ತಂತೆ ಐನಟ್ಟು ಎಂಕಲ್ನ ಸಂಘಟನೆಗಳು ಹೊರ ಬರ್ತದೆ ಎಂಕಲ್ನ ಬೆಳ್ತ ಅಂಗಡಿ ಇಡ್ತು ಒಂದು ₹5,000 ಹೊರದು ಹೋಯ್ರು ಇರ್ತಂತ ಎತ್ತೇನು ಕರೆಂಟ್ದು ಅವಳದ್ದು ಆತು ಕಂಬ ಸುಮಾರು ಮಾಡ್ತು ಬೇರೆಲ್ಲ ಮುಳಿ ಹುಡುಗಿಯರು ಬುಕ್ಕ ಒಂಜಿ ಒರಂಬ ಕಂಬ ಮಾಡ್ತು ಇಡೆ ಬರ್ಪಾಯಿನೆ ಬರ್ಪಾನ ಇಕ್ಕಳ ಬಾರಿ ನೆಟ್ಟು ಉಡ್ಲೇರು ಹೋದಂಟರು ಅಂತ ಕರೆಂಟ್ 6ನೇ ಬುಡ ಇದಿಗಳ ಮೇಲೆ 4 ಬುಡ ಅಂಡದು. ಸತೀಶ್, V4 News 24/7 ಬೆಳ್ತಂಗಡಿ.